ನೋಡುವ ಬೆಳಗಿನ ತಿಂಡಿ ಎಲ್ಲ ರೆಡಿ ಆಗ್ತಾ ಉಂಟು ನೋಡಿ. ಒಲೆಯಲ್ಲಿ ಬೆಂಕಿ ಉರಿತಾ ಉಂಟು, ಬಿಸಿ ನೀರು ಕಾಯ್ತಾ ಉಂಟು, ಚಪಾತಿ ರೆಡಿಯಾಗಿದೆ, ಬಾಜಿನ ಆಗಬೇಕಷ್ಟೇ. ಇನ್ನು ಕೆಲವೇ ಹೊತ್ತಿನಲ್ಲಿ ಚಹಾ ಕುಡಿಯುವ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ವ್ಲಾಗ್ಸ್. ವೀಕ್ಷಕರೇ, ಇವತ್ತು ಬಹಳಷ್ಟು ಜೋರು ಮಳೆ ಬರ್ತಾ ಉಂಟು, ಬಹಳಷ್ಟು ಜೋರು ದೊಡ್ಡ ದೊಡ್ಡ ಗುಡುಗುಗಳೆಲ್ಲ ಬರ್ತಾ ಉಂಟು. ನೋಡಿ ಯಾವ ತರ ಮಳೆ ಬರ್ತಾ ಉಂಟು ಅಂತ ಈಗ ನೀವೇ ನೋಡ್ಬಹುದು. ವೀಕ್ಷಕರೇ, ನಿನ್ನೆ ಭಾರಿ ಜೋರು ಮಳೆ ಬಂದಿತ್ತು. ಮಧ್ಯಾಹ್ನ ಒಂದು 4 ಗಂಟೆ ನಂತರ ಸಿಡಿಲು ಮಿಂಚು ಮಳೆ. ಈಗ ಇವತ್ತು ಬೆಳಿಗ್ಗೆ ಕೂಡ ಬಂದಿದೆ, ಈಗ ಕೂಡ ಬರ್ತಾನೆ ಉಂಟು. ಹಾಗಾಗಿ ಇವತ್ತು ನಮ್ಮ ಮನೆಯ ಸುತ್ತಮುತ್ತಲೆಲ್ಲ ನೀರೇ ನೀರು. ನೋಡಿ ಎಲ್ಲ ನೀರೆಲ್ಲ ನಿಂತಿದೆ ಫುಲ್ಲು. ಎಲ್ಲ ಗಿಡ ಮರಗಳೆಲ್ಲ ಹಸಿರೆಲ್ಲ ಆಗಿದೆ. ನೋಡಿ ನೋಡಿ ಇಲ್ಲಿ ನಮ್ಮ ಮಗ ಒಂದು ಇದನ್ನು ಎಳೆದು ಎಲ್ಲ ನೀರೆಲ್ಲ ಕೆಳಗೆ ಹಾಕಿದ್ದೇನೆ. ಮೊಬೈಲ್ಗೆ ನೀರು ಬೀಳ್ತದೆ. ಆಗೀಗ ವೀಕ್ಷಕರೇ, ನಾವು ನಮ್ಮ ಇಲ್ಲಿ ಹತ್ತಿರ ನಮ್ಮ ಚಿಕನ್ ಮೋಹನ ಮನೆ ಉಂಟು, ಅಲ್ಲಿಗೆ ಹೋಗುದು. ನಿನ್ನೆಯ ಸಿಡಿಲು ಅಂತ ಹೇಳಿದ್ರೆ ಭಾರಿ ಜೋರು ಸಿಡಿಲು. ನಿನ್ನೆಯ ಸಿಡಿಲಿಗೆ ಕಾಲಿಗೆ ಇರು ಕಚ್ಚಿತ್ತು, ಇರು ಎಲ್ಲ ಚಪ್ಪಲಲ್ಲಿ ಎಲ್ಲ ಇರುವೆ ಬಂದು ನಿಂತಿದೆ. ನಿನ್ನೆ ಸಿಡಿಲಿಗೆ ನಮ್ಮ ಮನೆಯದ್ದು ಇನ್ವರ್ಟರ್ ಮತ್ತೆ 2-3 ಬಲ್ಬು ಎಲ್ಲ ಹೋಗಿದೆ. ಆ ತರದ ಸಿಡಿಲು. ಇಲ್ಲಿ ಹುಲ್ಲಲ್ಲಿ ಹೋಗ್ಲಿಕ್ಕೇನೆ ಆಗುದಿಲ್ಲ. ನೋಡಿ ಹುಲ್ಲು, ನೋಡಿ ದಾರಿಯಲ್ಲಿ ಫುಲ್ಲು ಹುಲ್ಲು ಎಲ್ಲ ಗಾಲಿಗೆ ಎಲ್ಲ ಅಡ್ಡ ಬಿದ್ದಿದೆ, ನಡ್ಕೊಂಡು ಹೋಗ್ಲಿಕ್ಕೇನೆ ಆಗುದಿಲ್ಲ. ಮಳೆ ಬರ್ತಾನೆ ಉಂಟು. ನೋಡಿ ಆಕಾಶ ಯಾವ ತರ ಉಂಟು, ಕಪ್ಪು ಉಂಟು. ಇಲ್ಲಿ ಹೋಗ್ಲಿಕ್ಕೇನೆ ಭಾರಿ ಕಷ್ಟ. ಹೈ ಸ್ಪೀಡ್ ಹೋಗ್ಬೇಕಂತೆ, ಹೈ ಸ್ಪೀಡ್. ನೋಡಿ ದಾರಿಲಿ ಇಲ್ಲದ್ರೆ ಸ್ವಲ್ಪ ಆದ್ರೂ ಹೋಗ್ಲಿಕ್ಕೆ ಸುಲಭ ಇತ್ತು. ಈಗೆಲ್ಲ ನಿನ್ನೆ ಮಳೆಗೆ ಎಲ್ಲ ನೀರು ಬಂದು ನಿಂತು ಇಲ್ಲಿ ಎಲ್ಲ ದಾರಿಯಲ್ಲಿ ಎಲ್ಲ ನೀರಾಗಿದೆ. ಇಲ್ಲದ್ರೆ ಹೋಗ್ಲಿಕ್ಕೆ ಕಷ್ಟ ಇರಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅವರ್ಸ್ ಒಬ್ಬರೇ ಇರುವುದಾಗಿ, ಹೀಗೆ ಅವರನ್ನು ನಮ್ಮ ಮನೆಗೆ ಕರೆಯುವ ಅಂತೇಳಿ ಈಗ ನಾವು ಹೋಗುದು. ಅವರ ಮಗ ಹೇಳಿದ, ಅವರನ್ನು ನಿಮ್ಮ ಮನೆಗೆ ಕರೆಯಿರಿ ಅಂತೇಳಿ. ಹಾಗೆ ನೋಡುವ, ಕರೆಯುವ ಅಂತೇಳಿ, ಕರ್ಕೊಂಡು ಬರುವ ಅಂತೇಳಿ ಹೋಗುದು. ನೋಡಿ ಇಲ್ಲಿ ತೋಡಲ್ಲಿ ಫುಲ್ಲು ನೀರುಂಟು ಕಾಣಬೇಕು. ಇವಾಗ ನಮ್ಮ ಮಗ ಮುಂದ್ಗಡೆ ಹೋಗಿದ್ದಾನೆ. ನೋಡು ಎಷ್ಟು ನೀರು ಹೋಗ್ತಾ ಉಂಟು. ಅಷ್ಟು ನೀರಿಲ್ಲ. ಇವನ ಗೊಬ್ಬೆ ಕೀಳುವಾಗ ನೀರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅವತ್ತೇಳಿ, ಅಷ್ಟು ನೀರುಂಟು ಅಂತ. ನೋಡಿ ನೀರು ಸ್ವಲ್ಪ ಇರುತ್ತೆ ನೋಡಿ. ನೀರಷ್ಟೇನಿಲ್ಲ ಇನ್ನು, ನೀರೆಲ್ಲ ಆಗ ಬಂದು ಹೋಗಿರ್ಬೇಕು, ಜೋರಿದ್ದು ನೀರೆಲ್ಲ. ಈ ಸಣ್ಣ ಹಳ್ಳದಲ್ಲೆಲ್ಲ ನೀರು ಬರ್ತಾ ಇರ್ತದೆ, ಈಗೆಲ್ಲ ಬಂದು ಹೋಯ್ತು ಕಾಣ್ಬೇಕು. ಇಲ್ಲದ್ರೆ ಫುಲ್ಲು ನೀರು ಇರ್ತಿತ್ತು. ನೋಡಿ ಇಲ್ಲಿ ಕಾಣ್ತಾ ಉಂಟು, ಇದು ಅವರ ಮನೆ. ಅಲ್ಲಿಗೆ ಹೋಗು, ನೋಡು ಅವರು ಇದ್ದಾರ ಅಂತ. ನೋಡು, ಹೋಗು ಮೇಲಕ್ಕೆ. ನೀರು ನೋಡು, ಇದ್ದಾರೆ ಚಿಕನ್ ದೊಡ್ಡ ಇದ್ದಾರೆ ನೋಡು. ನೋಡಿ ಈಗ ನಾವು ಅವರ ಮನೆಗೆ ಬಂದು ಮುಟ್ಟಿದ್ದೀವಿ. ಇದ್ದಾರೆ, ಮಾತಾಡ್ದು ಕೇಳ್ತಾ ಇದ್ದೀವಿ. ಇಲ್ಲ ನಂಗೆ ಬೇಡ. ಚಿಕನ್ ಅಂತ ಕೊಡೆ ಉಂಟಲ್ಲ, ಅಲ್ಲ ಹಿಡ್ಕೊಳ್ಳಿ, ನಮಗೆ ಬೇಡ. ನಮ್ಮ ಹತ್ರ ಉಂಟು ಇಲ್ಲಿ ಕೊಡೆ. ಅಲ್ಲ ಹಿಡ್ಕೊಳ್ಳಿ, ನಿಮಗೆ ಹಿಡ್ಕೊಳ್ಳಿ. ಬಾ ಹೋಗು, ಬಾ, ನಿಂಗೆ ಬೇಡ, ಬಾ ಹೋಗು, ಬಾ ಈಚೆ ಬಾ, ಬರ. ಬಿಡಿಸು.
ಬಿಡಿಸ್ಲಿಕ್ಕೆ ಆಗುದಿಲ್ಲ. ಬನ್ನಿ ಹೋಗು, ಮುಂದೆ ಹೋಗ್ಬೇಡ ಹಾಗೆ ನೀರಲ್ಲಿ ಆಟ ಆಡಿ. ನಾವು ಇವಾಗ ಇವರನ್ನು ಕರ್ಕೊಂಡು ಇಲ್ಲಿಂದ ಆಡುತ್ತಿದ್ದೇವೆ. ಮಳೆ ಸ್ಟಾರ್ಟ್ ಆಯ್ತು ಈಗ ನೋಡಿ. ಇವನದ್ದು ಕೆಲಸ ನೋಡಿ, ನೀರಲ್ಲಿ ಇಲ್ಲಿ ಆಟ ಆಡ್ಲಿಕ್ಕೆ ಶುರು. ನೀರಲ್ಲಿ ಆಟ ಆಡುದು ಅಂತ ಹೇಳಿದ್ರೆ ಬಾರಿ ಇವನಿಗೆ ಮದ್ದು ತಂದದಷ್ಟೇ ಅಲ್ಲ, ಇವನು ನೋಡಿ ಅಂತೆ ನೀರಲ್ಲಿ ಆಟ ಆಡುದು. ಬಾ ಬೇಗ ಬಾ, ನೀರಲ್ಲಿ ಆಟ ಆಡ್ಲಿಕ್ಕಿಲ್ಲ, ಬೇಗ ಬರ್ಬೇಕು. ಮಕ್ಕಳಿಗೆ ನೀರು ಅಂತ ಹೇಳಿದ್ರೆ ಆಯ್ತಲ್ಲ. ನಿಮ್ಮ ಇಲ್ಲಿ ಪೊದರೆಲ್ಲ ತುಂಬಾ ತುಂಬಿದೆ ಮಾರೆ ಇಲ್ಲಿ ಅಲ್ಲ, ಎಲ್ಲ ಮಳೆಗೆ ಎಲ್ಲ ಇದು ಬಿದ್ದಿದೆ. ಅಕ್ಕ ನೀನವರ ಕೊಡೆ ನಾರೀತಿ ಈಗ, ಅದ್ರ ಬಿಡಿಸು, ಮುಳ್ಳಿಂದ ಬಿಡಿಸು. ಇನ್ನ ಇವನಿಗೆ ಕೊಡೆ ಸುಮ್ಮನೆ ಕೊಟ್ಟದ್ದು. ಅಕ್ಕ ದೊಡ್ಡ ಹಿಡ್ಕೊಂಡಾಗಿ ಹಿಡಿದು. ಹಾ ಹೌದು, ಎಲ್ಲಿ ಜಾಗ ಉಂಟು ಅಲ್ಲಿಂದ ಆಚೆ ಈಚೆ ತಿರುಗಿಸ್ಕೊಂಡು ಹೋಗ್ಬೇಕಾ. ಆ ಮುಳ್ಳಿಗೆಲ್ಲ ಸಿಕ್ಕೊಳ್ತದೆ. ಹಾ ಹೋಗು, ಮೆಲ್ಲ ಬೀಳ್ಬೇಡ ಇನ್ನು. ಅಕ್ಕ ಹುಲ್ಲಿನ ಒಳಗೆ ಏನಾದ್ರೂ ಇದ್ರೆ ಹಾ, ಈ ಹುಲ್ಲು ಇಲ್ಲೆಲ್ಲ ಹುಲ್ಲೆಲ್ಲ ಸ್ವಲ್ಪ ಕೆಳಗೆ ಬಿತ್ತಲ್ಲ. ಮಳೆ ವಾಪಸ್ ಶುರುವಾಯ್ತು. ಸಿಡಿಲು ಬರದಿದ್ರೆ ಸಾಕು. ನಿನ್ನೆ ಸಿಡಿಲಲ್ಲಿ ಸಾಧಾರಣ ಜನಕ್ಕೆ ಹೆದರಿಕೆ ಆಗಿದೆ. ಹಾ, ಈಗ ನಮ್ಮ ಮನೆ ಬಂತು. ಇವರನ್ನು ಕರ್ಕೊಂಡು ಬಂದೆವು, ರೆಡಿ ಆಗಿದ್ದಾರೆ. ಹಾ, ನಮ್ಮದೆಲ್ಲ ಅಡಿಗೆ ಎಲ್ಲ ರೆಡಿ ಆಗ್ತಾ ಉಂಟು. ಇಡೀ ಕತ್ತಲೆನೇ ಆಗಿದೆ ಅಲ್ಲ, ಫುಲ್ಲು ಕತ್ತಲೆ ಆಗಿದೆ. ಕೊಡೆಲ್ಲ ಈಚೆಲ್ಲ ಏನಿಗಿಡಿ ಅಲ್ಲ, ಅದರ ನೀರೆಲ್ಲ ಹರಿದು ಬೈಕಿನ ಮೇಲೆ ಇಟ್ಟೀಗ. ಚಾ ಮಾಡಿದ್ಯಾ? ನಮಗೀಗ ಚಾ ರೆಡಿ ಆಗ್ತಾ ಉಂಟು. ಒಳಗೆ ಬೆಂಕಿ ಮಾಡುವಂತ ಬ್ಲವರ್ ಮೋಟಾರ್ ಸಮೇತ ಹೋಗಿದೆ ನೋಡಿ. ಇದು ಬ್ಲವರ್ ಮೋಟಾರ್ ಒಳಗೆ ಬೆಂಕಿ ಮಾಡುವಂಥದ್ದು. ಇದು ಸಮೇತ ನಿನ್ನೆ ಸಿಡ್ಲಿಗೆ ಹೋಗಿದೆ. ವೀಕ್ಷಕರೇ, ನಮ್ಮ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಮಸ್ತೆ.